ಮಂಗಳೂರಿನ ಪ್ರಸಿದ್ಧ ಹೋಟೆಲ್ ಡಿಂಕಿಡೈನ್ ಮತ್ತು ತುಳುವಪುಳ್ಳಿ ಪ್ರತಿಷ್ಠಾನ ವತಿಯಿಂದ ಕದ್ರಿ ಪಾರ್ಕ್ನಲ್ಲಿ ಆಷಾಢ ಅಮಾವಾಸ್ಯೆಯ ಕಷಾಯ ವಿತರಣಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಸ್ತುವಾರಿಯಾಗಿದ್ದ ತುಳುವಪುಳ್ಳಿ ಪ್ರತಿಷ್ಠಾನದ ಮುಖ್ಯಸ್ಥರಾದ ದಯಾನಂದ್ ಜಿ ಕತ್ತಲ್ ಸರ್ ಮಾತನಾಡಿ, ನಮ್ಮನ್ನ ಅಗಲಿದ ಹಿರಿಯರಿಗಾಗಿ ಮೀಸಲಿಟ್ಟಂತಹ 31 ದಿನದಲ್ಲಿ 16 ದಿನಗಳು ತುಳುನಾಡಿನಲ್ಲಿ ಕಷಾಯ ಕುಡಿಯುವ ವಿಶೇಷ ಪದ್ಧತಿಯೊಂದಿಗೆ ಆಚರಿಸಲಾಗುತ್ತೆ. ಇದರಲ್ಲಿ ಪ್ರಮುಖವಾದುದು ಕಷಾಯಗಳ ರಾಜ ಎಂದೇ ಹೇಳಬಹುದಾದ ಹಾಲೆ ಮರದ ಕೆತ್ತಿಯ ಕಷಾಯ ಕುಡಿಯುವ ಪದ್ಧತಿ. ಕಷಾಯ ಸರ್ವರೋಗಕ್ಕೂ ಪರಿಹಾರ ಎಂಬುದಾಗಿ ಆಟಿ ಅಮಾವಾಸ್ಯೆ ಕಷಾಯದ ಮಹತ್ವವನ್ನು ಕೊಂಡಾಡಿದ್ರು. ಕಳೆದ 8 ವರ್ಷಗಳಿಂದ ಡಿಂಕಿಡೈನ್ ಹೋಟೆಲ್ ಹಾಗೂ ತುಳುವಪುಳ್ಳಿ ಪ್ರತಿಷ್ಠಾನ ಒಗ್ಗೂಡಿ ಹಾಲೆ ಮರದ ಕಷಾಯ ಹಾಗೂ ಮೆಂತೆ ಗಂಜಿ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬಂದಿದ್ದು, ಈ ವರ್ಷವೂ ಈ ಆಚರಣೆ ಯಶಸ್ವಿಯಾಗಿ ಆಚರಿಸಿದ್ದು ಸುಮಾರು 1000ಕ್ಕೂ ಅಧಿಕ ಮಂದಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದಿದ್ದಾರೆ. ಈ ಜನಸಾಗರ ನೋಡಿದಾಗ ನಮ್ಮ ತುಳುನಾಡಿನ ಈ ವಿಶಿಷ್ಟ ಆಚರಣೆಯ ಭಾಗವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಿಜವಾಗಿಯೂ ಹೆಮ್ಮೆ ಎನಿಸುವುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹೋಟೆಲ್ನ ಗಣ್ಯಾತಿ ಗಣ್ಯರು, ಸಾಮಾಜಿಕ ಮುಂದಾಳುಗಳು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಆಟಿ ತಿಂಗಳು 31 ದಿನ ನಮ್ಮ ಹಿರಿಯಾಕಲಿಗೆ ಮೀಸಲು ದೀಪ 31 ದಿನಟ್ಟು 14 ದಿನ ಕಷಾಯ ನಮ್ಮ ಹಿರಿಯಾಕಲು ನಮಕ್ ಕೊರೊಂದಿತ್ತೇರು. ಒಳ್ಳೆದ ಗೊಡಿ, ತೇರದ ಗೊಡಿ, ಗುಡ್ಡದ ಗೊಡಿ, ನಾನಿಲ್ದ ಗೊಡಿ, ಬೆಂಗೆದ ಗೆತ್ತೆ, ಇಪ್ಪದ ಗೆತ್ತೆ, ಒಜಾತ ಕೆತ್ತೆ ಮರ್ದು, ಗೊಡಿ ಮರ್ದು, ಬೇರು ಮರ್ದು ಇಚ್ಚಿತ್ತನ ಮಸ್ತ್ ಕಷಾಯಗಳೇನು ನಮ್ಮ ಹಿರಿಯಾಗಲು ಕೊರೊಂದಿತ್ತೇರು. ಅಂಚಿತ್ತನ ಮಾತ ಮರ್ದಲೆಗ ಅರಸು ಒಂದು ಪುದರಿತ್ತಿನಲ್ಕ, ಮರ್ದಲ್ನ ರಾಜ ಎಂದು ಪುದರಿತ್ತಿನಲ್ಕ ನಮ್ಮ ಆಸ್ಟೋರಿಯಾ ಸ್ಕಾಲರಿಶ್ ಬಂದು ಸಸ್ಯಶಾಸ್ತ್ರೀಯ ಪುದರಿತ್ತಿನಂಚಿತ್ತನ, ಸಪ್ತಪರ್ಣಿಯಿಂದ ಸಂಸ್ಕೃತಡು ಪುದರಿತ್ತಿನಂಚಿತ್ತನ, ಪಾಲೆದ ಮರ ಅಂದು ತುಳುಟು ಪುದರಿತ್ತಿನಂಚಿತ್ತಿನ. ಈ ಒಂದು ಪಾಲೆದ ಕೆತ್ತಿದ ಕಷಾಯ ನಮ್ಮ ಆಟಿದ ಅಮಾವಾಸ್ಯದಾನಿ ಕಾಂಡೆ 4 ಗಂಟೆಗೆ ಬೋದು ಕೆತ್ತದ ಕಣತದ ಐತ ಕುತ್ತದ ರಸದೆತ್ತದ ಐಕ ಬೊಲ್ಕಲ್ಲದ ಗೆಂಡ ಪಾಡ್ದು ಆ ಮುಖೇನ ಅವಿನ ಉದಿಪನ ಗೆಂಡದ ಮುಖೇನ ಆ ಕಷಾಯ ಮಲ್ತದ ಜನಕಲಿಗೆ ಪಟ್ಟು ನಂಚಿತ್ತನ ಐತೊಟ್ಟಿಗೆ ಕೈ ಒಗರಾಪಿನಕ್ಕೆ ಒಲ ಬೆಲ್ಲ ಕುರುಪುನ ಪದ್ಧತಿ. ಈ ಒಂದು ಕಷಾಯ ಉಷ್ಣ ಐಕ ಬೋಡಾದ ಮೆಂತೆ ಗಂಜವು ಸಂಪು ಅವೇನು ಪಟ್ಟು ನಂಚಿತ್ತಿನ ವ್ಯವಸ್ಥೆ ನಮ್ಮ ತುಳುನಾಡಿನ ನಡತೊಂದಿತ್ತಂಡು. ಅವೇನು ಈ ಕುಡ್ಲದ ಪ್ರದೇಶಡು ಜನಕಲೆಗೆ ಮಲ್ಪೆರೆ ಬಾರಿ ಬಂಗ ಐಕ ಬೋಡಾದ ಎಂಕುಲು ಬಾರಿ ವಿಶೇಷವಾದ ಸಾಹಿತ್ಯ ಕೇಂದ್ರ ಕುಡ್ಲಡ್ ಅಲ್ತ ಕಾರ್ಯಕ್ರಮಕ್ಕೆ ಅನ್ನೋರು ಅತಿಥಿಯಾದ ಬೋದಿತ್ತಿನ ಪಗ ಮುಂದೆ ಈ ಕುಡ್ಲಡ್ ಬಲ್ಲ ಮಟ್ಟಕ್ಕೆ ಮಲ್ತಂಡ ಎಂಚಾದ ಯೋಚನೆ ಮಲ್ತದೆ. ಎಂಕಲ್ನ ಜಾದುಗಾರರು ಡಿಂಕಿಡೈಂದ ಮಾಲಕರು ಕುಡ್ಲದ ಪ್ರಖ್ಯಾತ ಹೋಟೆಲ್ ಆಗಿ ನಂಚಿತ್ತನ ಈ ಡಿಂಕಿಡೈಂದ ಒಂದು ಹೃದಯ ವೈಶಾಲ್ಯತಿತ್ತಿನ ಸ್ವರ್ಣ ಸುಂದರ ನಡವತ್ತದು ಲೋಕಾಭಿರಾಮಡು ಪಾತಿರ್ನಾಗ ಇಂಚೆಂಚ ಈತಪುರ ವ್ಯವಸ್ಥೆ ಒಂದು ಕಷಾಯದ ವ್ಯವಸ್ಥೆ ನೆಂಕುಲು ಮಲ್ಪಲಿ ಬಾಕಿ ವ್ಯವಸ್ಥೆ ಮಲ್ಪರೆ ಬಾರಿ ಬಂಗ ದಾದ ಮಲ್ಪುಗ ಈ ಸರ್ತಿ ಮಲ್ಪುಗ ಅಂದ್ರೆ ಮುಕ್ತ ಕಂಟುಡು ಅವೇನು ಪುಗರ್ಣಿ ಮಾತ್ರ ಅಂತಂದ್ರೆ ಇದಕ್ಕೆ ಪೂರ್ಣ ಅವಕಾಶ ಈ ವ್ಯವಸ್ಥೆ ಕಷಾಯ ಮೆಂತೆ ಗಂಜಿ ಮುಂದೇನು ಪೂರ ತನ್ನ ಸಿಬ್ಬಂದಿನೊಟ್ಟಿಗೆ 1 ವಾರದ ತುಂಬುದ ಪೂರ್ವ ತಯಾರಿದೊಟ್ಟಿಗೆ ಬರೀ ಅದ್ಭುತವಾದ ಕರಿನ 7 ವರ್ಷ ಕರೆದು 8ನೇ ವರ್ಷ ನಿರಂತರವಾದ ಒಂದು ಊರ್ದಾಗ್ಲೆ ಕಷಾಯ ಕೊರಪನ ಕ್ರಮ ಮಲ್ತೊಂದು 1,000 ಜನ ಮೂರು ಕಷಾಯ ಪಾಲಂದು ಬಂದ್ರೆ ಭಾರಿ ಪೆರ್ಮೆ ಹಾಕೊಂಡು ಅಜ್ಜ ನಡೆದವರ ಈ ಒಂಜಿ ಡಿಂಕಿಡೈಂಡ್ ನಡಪನಂಚಿತ್ತನೆ ಪಾಲಕೆತ್ತೆ ಕಷಾಯ ದಿಗ್ಲಿಗೆ ಮಾತೆರೆಗಳೊಂಜಿ ಆರೋಗ್ಯನ ಕರಡು ಆತ ಮಾತ್ರ ತಂದ್ರೆ ನಮ್ಮ ಲೋಕಕಪ್ಪಿನಂಚಿತ್ತನ ಮಾತ ಮೌಢ್ಯವನ್ನು ತಟ್ಟಬಾರದಂತೆ ವಿನ್ನಪ್ಪ ಅಂತಂದ್ರೆ ಆಂಡ ಈ ಕಷಾಯಗೆ ಪೂರ ವ್ಯವಸ್ಥೆ ಮಲ್ಕೊಡೋದಂಡ ಕೆತ್ತೆ ಕನ್ನಡ ನಿಗ್ಲಿ ಗೊತ್ತಿಪ್ಪು ಈ ಕೆತ್ತೆ ಕನ್ನಡದಂಡ ರಾತ್ರಿ ಪುಲ್ಯ ಮುಟ್ಟ 16 ಗಂಟೆ ಪುಲ್ಯವರೆ ಮುಟ್ಟ ನಮ್ಮ ಗೌರವಾನ್ವಿತ ಯಾದವ ಕೋಟೆ ಅಂದ್ರೆ ಬೊಕ್ಕ ನಮ್ಮ ಹರೀಶ್ ಶೆಟ್ಟಿ, ರೋಷನ್ ರೊನಾಲ್ಡ್ ಅಜ್ಜನೆ ನಮ್ಮ ರಕ್ಷಿತ್ ಕುಡುಪು ಅಜ್ಜನೆ ನಮ್ಮ ಇಡೀ ತಂಡ ಮೊಕ್ಕಲು ಪೂರ ಆ ಕೆತ್ತೇನ ಕಾಣುತ್ತದೆ, ಬೆರೆಸದ ಕಾಣುತ್ತದೆ, ಮೊಗಲೆ ಕೊಡ್ತಾ ಈ ಮೊಕ್ಕ ಮೂಲ ಅವೇನ ಗುಡ್ಡುದು ರಸದೆತ್ತದ ಮೆತ್ತೆ ಗಂಜಿ ಮಲ್ಪುನ ಒಂದು ವಿಶೇಷ ಪ್ರಕ್ರಿಯೆ ನಡೆತದಂಡು ಅಜ್ಜಾದ ಮೊಗಲಿನ ಮಾತೇನೆಲ್ಲ ಯಾನ್ ಈ ಪೊರ್ತುಡು ನೆಂಪು ಮಲ್ತಂದ್ರೆ ಇಳಿತ ಕಾರ್ಯಕ್ರಮ ಗೊತ್ತಿನ ಚಿತ್ತನ ಮಾತ ಗಣ್ಯರುಳ್ಳರು ಈ ಸಂದರ್ಭಗಳು ನಮ್ಮ ವಿಶೇಷವಾದ ಒಂದು ಉದಿಪನ ಇಂಚ ಗೆಂಡ ಬೊಲ್ಲು ಕಲ್ಲು ಬಾಕಿ ಕಾಂಡೆ ಪಾಡು 4 ಗಂಟೆಗೆ ಮೂಲ ಅಂಚತ್ತೆ ಓಡೆ ರಾತ್ರಿ ಅವೇನು ಗೆಂಡೋಗ ಬಾರ್ದಂಡೆ ಅವೇನು ಕಾಣತಿ ಇಟ್ಟಿರಿತ ಅತಿಥಿಲು ಅವೇನು ಪಾಲಕೆತ್ತದ ಕಷಾಯ ಪಾಡ್ನ ಮುಖೇನ ಅವೇನು ಉದಿಪನ ಮಲ್ಕೊಡು ಬರೆದು ಭಿನ್ನಪ್ಪ ಮಲ್ಕೊಂಡು ಒವೇ ಕಾರಣಕ್ಕೂ ಒಟ್ಟು ಕಡೆ ಸೇರಿ ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.